ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ನಡೆಸಿರುವ ಚಾರ್ಟರ್ಡ್ ಅಕೌಂಟೆಂಟ್ ಪರೀಕ್ಷೆಯಲ್ಲಿ ಮಂಗಳೂರಿನ ರೂತ್ ಕ್ಲೇರ್ ಡಿಸಿಲ್ವಾ ದೇಶಕ್ಕೆ ಮೊದಲ ರ್ಯಾಂಕ್ ಅನ್ನು ಪಡೆದಿರುವ ಹಿನ್ನೆಲೆಯಲ್ಲಿ ಹಂಪನಕಟ್ಟೆಯಲ್ಲಿರುವ ಮಂಗಳೂರು ಕೆಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ ವತಿಯಿಂದ ಅಭಿನಂದನಾ ಸಮಾರಂಭ ಇಂದು ನಡೆಯಿತು. ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕೌನ್ಸಿಲ್ನ ಅಧ್ಯಕ್ಷ ಜೋಯಿಲಸ್ ಡಿಸೋಜಾ, ಬ್ಯಾಂಕ್ನ ಅಧ್ಯಕ್ಷ ಅನಿಲ್ ಲೋಬೋ, ಉಪಾಧ್ಯಕ್ಷ ಜೆರಲ್ಡ್ ಜೂಡ್ ಡಿಸೆಲ್ವಾ ಅವರು ರೂತ್ ಕ್ಲೇರ್ ಅವರನ್ನು ಶಾಲು ಹೊದಿಸಿ ಪುಷ್ಪ ನೀಡಿ ಸ್ಮರಣಿಕೆ ನೀಡಿ ಸನ್ಮಾನಿಸಿದರು. ಇದೇ ಸಂದರ್ಭ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕೌನ್ಸಿಲ್ನ ಅಧ್ಯಕ್ಷ ಜೋಯಿಲಸ್ ಡಿಸೋಜಾ ಅವರಿಗೂ ಸನ್ಮಾನವನ್ನು ನಡೆಸಲಾಯಿತು. ತನಗೆ ನೀಡಿದ ಸನ್ಮಾನಕ್ಕೆ ಪ್ರತಿಕ್ರಿಯೆ ನೀಡಿದ ರೂತ್ ಅವರು ಇದರಿಂದ ತುಂಬಾ ಖುಷಿಯಾಗಿದೆ ಎಂದರು. ರೂತ್ ಪೋಷಕರಾದ ರೂಸಿ ಮರಿಯಾ ಡಿಸೆಲ್ವಾ ಮತ್ತು ರಫರ್ಟ್ ಡಿಸೆಲ್ವಾ ಉಪಸ್ಥಿತರಿದ್ದರು. ನಿರ್ದೇಶಕರಾದ ಡಿಜೆ ಪತ್ರಾವೋ, ಹೆರಲ್ಡ್ ಮೊಂಥೆರೋ, ಡೇವಿಡ್ ಡಿಸೋಜಾ, ಆಂಡ್ರೂ ಡಿ ಡಿಸೋಜಾ, ಎಲ್ರೋಯ್ ಕಿರಣ್ ಕ್ಯಾಸ್ಟೋ, ಮಾರ್ಸಲ್ ಡಿಸೋಜಾ, ಅನಿಲ್ ಪತ್ರಾವೋ, ರೋಷನ್ ಡಿಸೋಜಾ, ಐರಿನ್ ರೆಬೆಲ್ಲೋ, ಫ್ರೀಡಾ ರೋಡಿಗ್ರಸ್, ಸಿಜಿ ಪಿಂಟೋ, ಪ್ರಧಾನ ವ್ಯವಸ್ಥಾಪಕ ಸುನಿಲ್ ಮಿನೇಜಸ್, ಉಪಪ್ರಧಾನ ವ್ಯವಸ್ಥಾಪಕ ರಾಜ್ ಮಿನಜಸ್ ಬ್ಯಾಂಕ್ನ ಸಿಬ್ಬಂದಿ ಭಾಗವಹಿಸಿದರು. ವಿಶೇಷ ಆಹ್ವಾನಿತರ ಶ್ರೀ ಜಾಯ್ಲಸ್ ಡಿಸೋಜಾ ಇವರು ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬ್ಯಾಂಕಿನ ಪ್ರಧಾನ ಗುಚ್ಛ ನೀಡಿ ನಿಮ್ಮ ಬಾಳು ಈ ಹೂವುಗಳಂತೆ ಸದಾ ಅಲಂಕೃತವಾಗಿರಲಿ ಎಂದು ಹಾರೈಸ್ತಾ ಇದ್ದೇವೆ. To accept the felicitation from you all. Thank you all so much. It's really an honor to come here today. I never thought that, I wanted to clear as a CA, but to come here and, see everybody is just, it's a very joyful moment. And thanks so much for everything. ದೇಶದಲ್ಲಿ ಪ್ರಥಮ ಸ್ಥಾನ ಪಡೆದು ನಮ್ಮ ಸಮುದಾಯಕ್ಕೆ, ನಮ್ಮ ಜಿಲ್ಲೆಗೆ, ರಾಜ್ಯಕ್ಕೆ ಕೀರ್ತಿ ತಂದುಕೊಟ್ಟಂತಹ ಜುಡಿತ್ ಕ್ಲೇರ್ ಅವರೇ, ನಿಮಗೆ ರೂತ್ ಕ್ಲೇರ್ ಅವರೇ, ನಿಮಗೆ ಶುಭಾಶಯಗಳು. ನಿಮ್ಮ ಮುಂದಿನ ಜೀವನ ಒಳ್ಳೆಯದಾಗಲಿ. ಇನ್ನಷ್ಟು ನೀವು ನಿಮ್ಮ ಕಲಿಕೆಯಲ್ಲಿ ಇನ್ನಷ್ಟು ಪ್ರಗತಿಯನ್ನು ಹೊಂದುವ ಮುಖೇನ ನಮ್ಮ ಸಮುದಾಯಕ್ಕೆ ಇನ್ನಷ್ಟು ಕೀರ್ತಿ ತರಲಿ, ನಿಮಗೆ ಒಳ್ಳೆಯದಾಗಲಿ ಎಂದು ಹಾರೈಸ್ತೇನೆ. FCC ಬ್ಯಾಂಕ್ ಕಳೆದ ಶತಮಾನದಿಂದ ನಮ್ಮ ಸಮುದಾಯದ ಬ್ಯಾಂಕ್ ಆಗಿ ಈ ಜಿಲ್ಲೆಯಲ್ಲಿ ತನ್ನ ವಿಶೇಷ ಕೊಡುಗೆಯನ್ನು ನೀಡ್ತಾ ಇದೆ. ಕಳೆದ ಕೆಲವೊಂದು ವರ್ಷದಲ್ಲಿ FCC ಬ್ಯಾಂಕ್ ಅತ್ಯುತ್ತಮ ಪ್ರಗತಿಯನ್ನು ಕಾಣ್ತಾ ಇದೆ. ಈ ಮುಖೇನ ನಮ್ಮ ಜಿಲ್ಲೆಯ ಜನಸಾಮಾನ್ಯರ ಸೇವೆಯನ್ನು ನೀಡ್ತಾ ಇದೆ. ನನಗೆ ತುಂಬಾ ಸಂತೋಷ ಆಯಿತು. ಯಾಕಂತ ಹೇಳಿದ್ರೆ ನಮ್ಮ ಬ್ಯಾಂಕ್ ನಲ್ಲಿ ಆಡಿಟ್ ಮಾಡಿದವರು ಇವತ್ತು ಭಾರತ ದೇಶದಲ್ಲಿ 1ನೇ ರ್ಯಾಂಕ್ ತೆಗೆದಿದ್ದಾಳೆ. ಟಾಪರ್ ಆಗಿ ಅವಳು ಸೆಲೆಕ್ಟ್ ಆಗಿದ್ದಾಳೆ, ತೇರ್ಗಡೆ ಆಗಿದ್ದಾಳೆ ಅಂತ ಕೇಳಿದರೆ ಸಂತೋಷವಾಯಿತು. ಅದಕ್ಕಿಂತ ಮಿಗಿಲಾಗಿ ನಾನು ಕೇಳಿದೆ, ನಮ್ಮ ಸಿಜಿ ಪಿಂಟು ಸರ್ ನೀಸಲ್ಲ ಅವಳು ಅಂತ ಕೇಳಿದೆ. ಅದಕ್ಕೆ ಅವರು ಹೌದಂತ ಹೇಳಿದ್ರು. ಅದಕ್ಕೆ ನಮಗೆ ಇನ್ನೊಂದು ವಿಶೇಷವಾಗಿ ಸಂತೋಷ ಇದೆ. ಯಾಕಂದ್ರೆ ನಮ್ಮ ಪ್ರೊಫೆಷನಲ್ ಡೈರೆಕ್ಟರ್ ಆಗಿರುವ ಸಿಜಿ ಪಿಂಟರ್ ಅವರು ಅವರ ಸಿಸ್ಟರ್ ಮಗಳಂತೇಳಿ ನಮಗೆ ಇನ್ನೊಂದು ಸಂತೋಷ ಆಯಿತು. ನಾವು ನೋಡ್ತಾ ಇದ್ದೇವೆ ಸುಮಾರು 2-3 ವರ್ಷದಿಂದ ನಮ್ಮ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಮಂಗಳೂರಿನಲ್ಲಿ ಯುವ ಜನರು ಒಳ್ಳೆ ಕ್ಷೇತ್ರಕ್ಕೆ ಒಳ್ಳೆದು ಕಲಿತು ಟಾಪರ್ಸ್ ಆಗಿ ವಿನ್ ಆಗುವುದು, ಯಶಸ್ವಿ ಆಗುವುದು ಎಲ್ಲ ಕ್ಷೇತ್ರದಲ್ಲಿಯೂ ನಾವು ನೋಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಕಳೆದ ತಿಂಗಳಿನಲ್ಲಿ ನಮ್ಮ ನಿಹಾಲ್ತ್ ಅವರು, ಮೂಡುಬಿದ್ರೆ ಅವರು ಒಂದು ಇಂಡಿಯನ್ ಐಡಲ್ ನಲ್ಲಿ 5ನೇ ಸ್ಥಾನದಲ್ಲಿ ಅವರಿದ್ದು. ಅದು ಸಹ ನಮಗೆ ವಿಶೇಷವಾಗಿ ನಮ್ಮ ಕರ್ನಾಟಕಕ್ಕೆ ಸಹ ಅದು ಮೊದಲನೆಯ ಒಂದು ವಿಷಯವಾಗಿದೆ. ಹಾಗೆ ನಮ್ಮ ರೂತ್ ಕ್ಲೇರ್ ಅವರು ಸಹ
ನಮ್ಮ ಕರ್ನಾಟಕದಲ್ಲಿ ಪ್ರಥಮ ಅಂತ ನಾನು ಯಾರತ್ತ ಕೇಳಿದ್ದೆ, ಅದು ಸತ್ಯ ಇರಬಹುದು ಅಲ್ಲ. ಕರ್ನಾಟಕದಲ್ಲಿ ಫಸ್ಟ್ CA ಪರೀಕ್ಷೆಯಲ್ಲಿ ಮ್ಯಾಂಗ್ಳೂರಲ್ಲಿ, ಅದು ಸಹ ನಮಗೆ ಹೆಮ್ಮೆ. ಯಾಕಂದ್ರೆ ಒಂದು ನಮ್ಮ ಮಂಗಳೂರಿನವರೇ ಆದ, ನಮ್ಮ ಪರಿಚಯದವರೇ ಆದ ಒಂದು ರೂತ್ ಅವರು ಇಷ್ಟೊಂದು ಸಾಧನೆ ಮಾಡಿದಂತ ಹೇಳಿದ್ರೆ ರಿಯಲಿ ಹ್ಯಾಟ್ಸ್ ಅಪ್ ಅವರಿಗೆ.